ಕೇಶವಣ್ಣಯ್ಯವರಿಗೆ ಬೆಂಗಳೂರಿನ ಕೆಂಪೇಗೌಡ ಪ್ರತಿಷ್ಠಾನ ನೀಡುವಂತಹ ರಾಜ್ಯ ಪ್ರಶಸ್ತಿ ಮೊನ್ನೆ ಬೆಂಗಳೂರಿನಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಇವತ್ತು ನಾವೆಲ್ಲ ಅವರನ್ನು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಮತ್ತು ಅಷ್ಟೇ ಗೌರವದಿಂದ ಮತ್ತು ಅದ್ದೂರಿಯಾಗಿ ಧರ್ಮಗುಪ್ಪದಿಂದ ಇಲ್ಲಿಯವರೆಗೆ ವಾಹನ ಜಾಥಾದ ಮೂಲಕ ಅವರನ್ನ ಬರಮಾಡಿಕೊಂಡಿದ್ದೇವೆ, ಗೌರವ ಸ್ವಾಗತವನ್ನು ಕೋರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಒಂದು ಅವಿಸ್ಮರಣೀಯವಾದಂತಹ ಕ್ಷಣವನ್ನು ಕಣ್ತುಂಬಿಸಿಕೊಂಡಿದ್ದೇವೆ. ಇದು ಯಾವುದು ಕೂಡ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಲ್ಲ. ಅತ್ಯಂತ ಕಡಿಮೆಯಲ್ಲಿ ತರಗತಿಯಲ್ಲಿ ನಾವು ಆಯೋಜಿಸಿರುವಂತಹ ಕಾರ್ಯಕ್ರಮ ಇದು. ಇದರಲ್ಲಿ ಚಿತ್ರಕಥೆ ಮತ್ತು ಕಥೆ ಅದು ನಮ್ಮ ದಿನೇಶ್ ಇದಕ್ಕೆ ನಿರ್ದೇಶನ ನಮ್ಮ ಗುರುಗಳಾದ ಶಿವರಾಮ್ ಸರ್. ಇದಕ್ಕೆ ಸಾಹಿತ್ಯ, ಸಂಭಾಷಣೆ ಮತ್ತು ಅದನ್ನೆಲ್ಲ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನಗಳನ್ನು ಮಾಡಿದ್ದು ನಾನು ಮತ್ತು ಪ್ರಮೋದ್ ಸರ್. ಇದನ್ನ ಅತ್ಯಂತ ಗೌಪ್ಯವಾಗಿ ಬಹಳ ಸಸ್ಪೆನ್ಸ್ ಆಗಿ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು. ಅಂದ್ರೆ ಕೇಶವಣ್ಣನಿಗೆ ಗೊತ್ತಾಗಬಾರಲ್ಲ. ಆದ್ರೆ ಕೇಶವಣ್ಣ ಅವರ ಬೇರೆ ಬೇರೆ ಚಾನೆಲ್ಗಳ ಮೂಲಕ ಅದನ್ನು ನಿನ್ನೆನೆ ತಿಳ್ಕೊಂಡ್ರು, ಅರ್ಥ ಮಾಡಿದ್ರು. ಹಾಗಾಗಿ ಆ ಸಸ್ಪೆನ್ಸ್ ಬ್ರೇಕ್ ಆಯ್ತು. ನಾವೇನೋ ಅನ್ಕೊಂಡಿದ್ದೆವು ಅದನ್ನ ಒಂದು ರೀತಿಯಲ್ಲಿ ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮೊದಲು ಪೈರಸಿ ಹೊರಟೋಯ್ತು, ಸಿಗಲಿಲ್ಲ. ಹಾಗಾಗಿ ಅದನ್ನ ಗೌರವಕ್ಕೆ ಮಾಡಲಿಕ್ಕಾಗಲಿಲ್ಲ ಕೂಡ. ಬಹಳ ಚೆನ್ನಾಗಿ, ಬಹಳ ಚೊಕ್ಕಟಾಗಿ, ಬಹಳ ಸುಂದರವಾಗಿ ನಾವು ಈ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದೇವೆ. ಡಾಕ್ಟರ್ ಸರ್ಕಲ್ನಿಂದ ಇಲ್ಲಿವರೆಗೆ ನಾವು ವಾಹನ ಜಾಥಾದಲ್ಲಿ ಬಂದಿದ್ದೇವೆ. ಈ ಇಲ್ಲಿನ ಕಾರ್ಯಕ್ರಮ ಏನಿದೆ ಇದು ಯಾವುದು ಕೂಡ ನಾವು ಶೆಡ್ಯೂಲ್ ಮಾಡಿದ ಕಾರ್ಯಕ್ರಮ ಅಲ್ಲ. ನಾವು ಅವರನ್ನು ಸ್ವಾಗತಿಸಿ ನೇರ ಅವರ ಕಚೇರಿಗೆ ಬಿಟ್ಟು ಬರುವಂತ ಯೋಚನೆ ಮಾಡಿದ್ವಿ. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಸೇರಿದ್ದೀರಿ ಅಭಿಮಾನಿ ವರ್ಗದವರು. ಈಗ ಒಂದು ಪುಟ್ಟ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಈಗ ನಿಶ್ಚಯ ಆದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದಂತಹ ಕೇಶವಣ್ಣಯ್ಯವರು ನಮ್ಮ ಕೂತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ರೀತಿಯ ಮತ್ತು ಅಭಿಮಾನದ ಚಪ್ಪಾಳೆ ಮೂಲಕ ಇತ್ತೀಚಿನ ಸಿಗುವ ಗುಲಾಬಿಗಳಿಗೆ ಪರಿಮಳ ಇರುತ್ತೆ, ನೋಡ್ಲಿಕ್ಕಾಗಲೇ ಇರುತ್ತೆ. ಆದ್ರೆ ಚಿನ್ನದ ಹೂವಿಗೆ ಪರಿಮಳ ಬಂದ್ರೆ ಹೇಗಿರ್ತದೆ ಅದು ಇವತ್ತು ಕೇಶವರಿಗೆ ಬಂದ ಪ್ರಶಸ್ತಿಗೆ ಸಂತದೆ ಅಂತ ನಾನು ನಂಬಿದ್ದೇನೆ. ಇಲ್ಲಿ 2 ವಿಷಯಗಳನ್ನು ಗಮನಿಸಬೇಕು. 2014 ನಂತರ ನಮ್ಮ ಕೇಂದ್ರ ಸರ್ಕಾರ ಪದ್ಮಶ್ರೀ, ಪದ್ಮವಿಭೂಷಣ ಎಲ್ಲ ಕೊಡ್ತಾ ಇದೆ. ಯಾರಿಗೆಲ್ಲ ಸಿಗ್ತಾ ಇದೆ ಗೊತ್ತಿದೆ ನಿಮಗೆ. ಚಪ್ಪಲಿ ಇಲ್ಲದವರು, ಶರ್ಟ್ ಹಾಕೊಂಡು ಇಲ್ಲದವರು ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಜನರೇ ಆಯ್ಕೆ ಮಾಡ್ತಾರೆ. ಜನರ ತೀರ್ಮಾನ, ಅದಕ್ಕೊಂದು ಟೀಮ್ ಇರ್ತದೆ, ಆ ಟೀಮೇ ಆಯ್ಕೆ ಮಾಡ್ತಾರೆ. ಇವತ್ತು ಪ್ರಶಸ್ತಿ ಸಿಕ್ಕಿದ್ದು ಕೇಶವರಿಗೆ ಅದೇ ಜನಸಾಮಾನ್ಯರು ಸೇರಿ 2ನೇ ಪ್ರಶಸ್ತಿ ಅವರ ನೌಕರರ ಮೂಲಕ ಸಲ್ತದೆ. ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರು ದಿನೇಶ್. ಇದರ ಮೈನ್ ಅಪರಾಧ ದಿನೇಶ್ ಈ ಕಾರ್ಯಕ್ರಮ. ಅವರೇ ಮೊನ್ನೆ ಹೇಳಿದ್ರು ಹೀಗೆ ಮಾಡ್ಲಿಕ್ಕೆ ಇರ್ತಾರೆ, ನಾವೇನ್ ಮಾಡ್ತೀವಿ, ನೀವೇನಿಲ್ಲ ಬಂದ್ರೆ ಸಾಕು ಅಂತ. ಈ ಬಂದ್ರೆ ಸಾಕು ಅಂತ ಹೇಳುವ ಕಾರ್ಯಕ್ರಮಕ್ಕೆ ಯಾರು ಬಂದರು, ಬಾರಿ ಒಳ್ಳೆ ವಿಷಯ. ಇದು ಏನ್ ತಿಳಿಸ್ತದಂದ್ರೆ ಕೇಶವರು ಮತ್ತೆ ಅವರ ನೌಕರರ ಬಾಂಧವ್ಯ ಇದೆಯಲ್ಲ, ಅದು ಎಷ್ಟು ಒಡನಾಟ ಇದೆ ಅಂತ ಹೇಳಿ ತಿಳಿಸ್ತದೆ. ಅಂದ್ರೆ ಅದು ಬಂದದ್ದು ನಮ್ಮ ಬಾಸಿಗೆ. ಬಾಸ್ ಎಲ್ಲರೂ ಆಗ್ಬೋದು ಅಂದ್ರೆ, ಆದ್ರೆ ಶಾಬಾಸ್ ಅಂತ ಅನಿಸಿಕೊಳ್ಳುವ ಕೆಲವರು ಮಾತ್ರ. ಆ ಶಾಬಾಸ್ ಅನಿಸಿಕೊಂಡವರು ಕೇಶವರು ಮತ್ತೆ ಅವರ ನೌಕರರು. ಇವತ್ತು ಎಲ್ಲರೂ ಸಂಭ್ರಮ ಪಡುವಂಥದ್ದು. ಕೆಲವೊಂದು ಪ್ರಶಸ್ತಿ ಬಂದಾಗ ಅವರಿಗೂ ಪ್ರಶಸ್ತಿ ಅಂತ ಕಾಣ್ತದೆ. ಆದ್ರೆ ಇವತ್ತು ಒಬ್ಬನೇ ಒಬ್ಬ ವ್ಯಕ್ತಿ ಖಂಡಿತ ಕೇಶವರಿಗೆ ಯಾಕೆ ಪ್ರಶಸ್ತಿ ಅಂತ ಕ್ವಶನ್ ಮಾಡುವಾಗ ಅನ್ಕ್ವಶನ್. ಹಾಗಾಗಿ ಇದು ಈ ಊರಿಗೆ ಈಗ ಎಲ್ಲರೂ ಹೇಳುವುದೇನಂದ್ರೆ ನಮ್ಮ ಕೇಶವರು, ಏಕೆಂದ್ರೆ ಪ್ರಶಸ್ತಿ ಬಂದ್ರೆ ನಮ್ಮವರೇ. ಅವ್ರು ಯಾವಾಗಲೂ ನಮ್ಮವರಾಗಿರ್ತಾರೆ. ಈ ಪ್ರಶಸ್ತಿ ಬಂದದ್ದು ಇನ್ನೂ ಅವರಿಗೆ ಹೆಚ್ಚು ಸಾಧನೆ ಮಾಡಲಿಕ್ಕೆ ಪ್ರೇರೇಪಣೆ ಆಗಲಿ, ಅವರ ಮನೆಯವರ ಬೆಂಬಲ ಇದೆ, ಹೆಚ್ಚಾಗಿ ಅವರ ನೌಕರರ ಬೆಂಬಲ, ಇವೆಲ್ಲ ಒಂದು ಅತ್ಯಂತ ಖುಷಿ ಪಟ್ಟು ಇವತ್ತೆಲ್ಲ ನಮ್ಮ ತಯಾರು ಮಾಡಿ ನಾನು ನಿಜವಾಗಿ ನೌಕರ ವೃಂದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಸಂಘಟನೆ ಮಾಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ, ಕೇಶವರಿಗೆ ಇನ್ನೂ ಹೆಚ್ಚು ಚೈತನ್ಯ ಸಿಗಲಿ, ಉತ್ಸಾಹ ಸಿಗಲಿ, ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವ ಅವಕಾಶ ಸಿಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ನನಗೆ ಪ್ರಶಸ್ತಿ ಸಿಕ್ಕಾಗ ಕೇಶವರೊಂದಿಗೆ ಬೆಂಗಳೂರಿಗೆ ಹೋಗುವಂತ ಒಂದು ಸುವರ್ಣ ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿ. ನಾಗೇಶ್ವರ ಕೂಡ ಮತ್ತು ಅವರ ಮನೆಯವರಿಗೆ ನನಗೆ ಕೂಡ ಈ ಒಂದು ಪ್ರಶಸ್ತಿ ಸಿಕ್ಕೇನೆ ಅಂತ ಹೇಳುವಂತ ಒಂದು
ಮಾಡಿಕೊಡಬೇಕು ಅಂತ ಮಾತಾ ನಮ್ಮವರ ಸಂಘಟನೆಯವರ ಹತ್ರ ದಾರಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ಬೋದು. ಮೊನ್ನೆ ಕೇಶವರನ್ನು ನಾವು ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಅವರಿಗೊಂದು ಭೇಟಿಯನ್ನು ಮಾಡುವಂತ ಅವಕಾಶ ಸಿಕ್ಕಿ ಪ್ರೈವೇಟ್ ಆಗಿ ನಮ್ಮನ್ನ ಒಂದು ಅವಕಾಶ ಸಿಕ್ಕಿ ಕರ್ಕೊಂಡು ಹೋಗಿದ್ದೆವು. ಒಂದು VIP ರೀತಿಯಲ್ಲಿ ಅವರನ್ನ ಮಾತನಾಡಿಸಿದ್ರು ಮಾತಾಡೋದು. ಆ ದೃಷ್ಟಿಯಲ್ಲಿ ನಾನು ಆವಾಗಲೂ ಕೂಡ ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ದೆವು. ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿ ಆಗಬೇಕು. ಅವರ ಮನಸ್ಸು ಹೇಗಿದೆಯೋ ಹಾಗೆ ಅವರ ಮನಸ್ಸಿನಲ್ಲಿ ಇರತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳಾಗಬಹುದು, ಅವರು ಮಾಡುವಂಥ ಉದ್ಯೋಗ ಆಗಬಹುದು, ಸಮಾಜಕ್ಕೆ ಕೊಡುವಂಥ ಸೇವೆ ಆಗಬಹುದು, ಇದೆಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಕೂಡ ಆ ಸಂದರ್ಭದಲ್ಲಿ ನನ್ನ ಅಮ್ಮನೆಯವರು ಮಾಡಿಕೊಟ್ಟಿದ್ದಾರೆ. ಅವಕಾಶಗಳು ಎಲ್ಲಿ ಕೂಡ ಸಿಕ್ಕುವುದಿಲ್ಲ. ಏನೇ ಇರಲಿ, ಮೊನ್ನೆ ಅವರ ಅಭಿಮಾನಿಗಳು ಬಹುಶಃ ಅವರೊಬ್ಬರು ತೆರೆಯ ಮರೆಯಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರ ಹೃದಯ ಶ್ರೀಮಂತಿಗೆ ಬಹಳ ಸಮಾಜದಲ್ಲಿರತಕ್ಕಂಥ ವ್ಯಕ್ತಿಗಳ ಮನಸ್ಸನ್ನು ಕೂಡ ಬದಲಾವಣೆ ಮಾಡುತ್ತದೆ ಹೇಳುವುದಕ್ಕೆ ಇದೇ ಒಂದು ಸಾಕ್ಷಿ. ಯಾಕೆಂತ ಹೇಳಿದ್ರೆ ಬಹುಶಃ ಅವ್ರು ಇನ್ನೂ ಕೂಡ ಕೇಶವರು ಯಾವುದನ್ನು ಕೂಡ ಆಸೆ ಪಟ್ಟವರಲ್ಲ ಅಥವಾ ಪ್ರಶಸ್ತಿಯ ಬೇಕಾಗಿ ಅವರು ಕೆಲಸ ಮಾಡುವವರು ಕೂಡ ಅಲ್ಲ. ಆದರೆ ಇದನ್ನು ಗುರುತಿಸಿದಾರಲ್ಲ, ಅದು ಬಹಳ ಒಂದು ಹೆಮ್ಮೆಗೆ ಅವರನ್ನು ಗುರುತಿಸಿ ಅವರಿಗೆ ಏನು ಸಹಕಾರವನ್ನು ಕೊಟ್ಟು ಮೊನ್ನೆ ಆ ಉಪರಾಷ್ಟ್ರಪತಿಗಳಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆಯತಕ್ಕಂಥ ಅವಕಾಶ ಅವರಿಗೆ ಒದಗಿಸಿಕೊಟ್ಟು ಅವರಿಗೆ ಮೊದಲದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ಪ್ರಶಸ್ತಿ ಆದ ನಂತರ ನಾವು ಹೋದೆವು. ಬಹಳ ಅದ್ಭುತವಾಗಿರತಕ್ಕಂಥ ವೆರಿ ಡಿಸಿಪ್ಲಿನ್ ಕಾರ್ಯಕ್ರಮವಾಗಿ ಬಹುಶಃ ಜೀವಮಾನದಲ್ಲಿ ಅಂತ ಒಂದು ಡಿಸಿಪ್ಲಿನ್ ಆಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ನೋಡಲಿಲ್ಲ. ಅಲ್ಲಿ ಉಪರಾಷ್ಟ್ರಪತಿಗಳು ಬಂದಿದ್ದು ಪ್ರೋಟೋಕಾಲ್ ಅನ್ನು ಮೀರಿ ಕೇಶವರನ್ನು ಬರಮಾಡಿ ಬಹುಶಃ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಬರುವಾಗ ಯಾವ ರೀತಿಯ ಪ್ರೋಟೋಕಾಲ್ ಇದೆ ಅವರಿಗೆ ಆವಾಗ ಇವರ ಬಗ್ಗೆ ಸ್ವಾಮಿಗಳು ಮಾತನ್ನ ಹೇಳ್ತಾ ಇದ್ರು. ಅವರ ಸಾಧನೆಯ ಬಗ್ಗೆ ಸ್ವಾಮಿಗಳು ಉಪರಾಷ್ಟ್ರಪತಿಗಳಿಗೆ ಆ ವಿಷಯವನ್ನು ತಿಳಿಸ್ತಾ ಇದ್ರು. ಆವಾಗ ಇವರಿಗೆ ಕಣ್ಣು ಕಾಣೋದಿಲ್ಲ, ಮೇಲೆ ಪ್ರೀತಿಗೆ ಬರ್ತಾ ಇದ್ರು, ಅವರ ಅಂತರ್ಜಲಕ್ಕೆ ಹೋಗ್ತಾ ಇದ್ರು. ಆವಾಗ ಉಪರಾಷ್ಟ್ರಪತಿಗಳು 2 ದಿವಸ ಮುಂದೆ ಬಂದು ಇವರನ್ನು ರಿಸೀವ್ ಮಾಡಿದ್ರು. ಇದು ಪ್ರೋಟೋಕಾಲ್ ಮೀರಿ ಇವರ ವಿಷಯವನ್ನು ಹೇಳಿ ಮಾಡಿದ ವಿಶೇಷ ಒಂದು ಅವಕಾಶವನ್ನ ಸಿಕ್ಕಿದೆ. ಅದು ಯಾಕೆ ಸಿಕ್ಕಿದೆ, ಹೇಗೆ ಸಿಕ್ಕಿದೆ ಅಂತ ಹೇಳುವುದನ್ನು ನಮಗೆ ಊಹಿಸಲಿಕ್ಕೆ ಅಸಾಧ್ಯ. ಅದೊಂದು ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿ ಕೇಶವರು ಇದ್ದ ಕಾರಣ ಮಾತ್ರ ಇವತ್ತು ಆ ರೀತಿಯ ಒಂದು ಅವರಿಗೆ ಅವಕಾಶಗಳು ಸಿಕ್ಕಿದೆ. ಏನಿರಲಿ, ಒಂದು ಅದ್ಭುತವಾಗಿರತಕ್ಕಂಥ ಒಂದು ನಾಡ ಪ್ರಭು ಕೆಂಪೇಗೌಡ ಪ್ರಶಸ್ತಿ, ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅವರ ಈ ಒಂದು ಭವಿಷ್ಯ ಜೀವನವನ್ನ ಸಾಗಿಸತಕ್ಕಂಥ ಅವಕಾಶವನ್ನ ಅವರಿಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಅವರು ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಸಾಧನೆಯನ್ನ ಮಾಡ್ತಾರೆ. ವಿಶೇಷವಾಗಿ ನಾನು ಇಲ್ಲಿಯ ಅವರ ಸಿಬ್ಬಂದಿ ವರ್ಗದವರನ್ನ ನಾನು ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನ್ನ ಶಿಕ್ಷಕರು ಅವರು ದಿನೇಶ್ ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನಾಡದೊಂದು ಅವರನ್ನ ಇಲ್ಲಿಗೆ ಬಂದಾಗ ಕಾರ್ಯಕ್ರಮವನ್ನ ಒಂದು ಅದ್ದೂರಿಯಾಗಿ ಮಾಡಬೇಕು, ಅವರನ್ನು ರಿಸೀವ್ ಮಾಡಿ ಅವರ ಒಂದು ಮೆರವಣಿಗೆ ಮುಖಾಂತರ ಈ ಪ್ರದೇಶಕ್ಕೆ ನಮ್ಮ ಸಂಸ್ಥೆಗೆ ಕರ್ಕೊಂಡು ಬರಬೇಕು ಅಂತ ತುಂಬಾ ಖುಷಿಯಾಗಿದೆ. ಅವರ ಮನಸ್ಸು ಕೂಡ ಎಲ್ಲ ಅವರ ಉದ್ಯೋಗಗಳ ಮನಸ್ಸು ಕೂಡ ಕೇಶವರ ಹಾಗೆ ಇದೆ. ಅವರು ಆ ರೀತಿಯಾಗಿ ಅವರ ವರ್ತನೆಯಲ್ಲಿ ಅವರ ಜೀವನದಲ್ಲಿ ಅವರು ಅದನ್ನ ಉಳಿದವರನ್ನು ಕೂಡ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಅವರಲ್ಲಿದೆ. ಆದ ಕಾರಣ ಎಲ್ಲರೂ ಕೂಡ ಈ ಒಂದು ಪಾತ್ರ, ಈ ಒಂದು ಅಭಿಮಾನಕ್ಕೆ ಅವರು ಕೂಡ ಪಾತ್ರರಾಗಿದ್ದಾರೆ ಎನ್ನುವುದಕ್ಕೆ ಇದರಲ್ಲಿ ವಿಶೇಷವಾಗಿ ನಾವು ಗಮನಿಸುವಂತ ವಿಷಯ ಏನಿರಲಿ. ಆದರೂ ಕೂಡ ಇವತ್ತು ಈ ಒಂದು ಉತ್ತಮವಾಗಿರತಕ್ಕಂಥ ಈ ಒಂದು ವಿಶೇಷವಾದಂತಹ ಒಂದು ಮೆರವಣಿಗೆ ಮುಖಾಂತರ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಿಮ್ಮ ಕೂಡ ಜೀವನ ಒಳ್ಳೆಯದಾಗಿ ಆ ಮುಖಾಂತರ ನೀವು ಕೂಡ ಕೇಶವರು ಬಹುಶಃ ಇವತ್ತು ಸಮಾಜಕ್ಕೆ ಒಬ್ಬ ಉದಾಹರಣೆ. ನಾವು ಕೇಶವರಂತೆ ಆಗಬೇಕು, ಕೇಶವರು ಯಾವ ರೀತಿ ಅದು ಸಮಾಜಕ್ಕೆ ಗೊತ್ತಾಗಬೇಕು, ಕೇಶವರು ಯಾವ ರೀತಿ ಇದ್ರು ಕೇಶವರ ಹಾಗೆ ಉಳಿದವರು ಕೂಡ ಇನ್ನು ಮುಂದೆ ಆಗ್ಬೇಕು, ಅದು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಕೇಶವರ ಜೀವನ ಒಳ್ಳೆಯದಾಗಿ ಅವರ ಮನೆ, ಅವರ ಮಗ ಹಾಗೂ ಅವರ ಎಲ್ಲ ಪರಿಸರ ದೇವರು ಒಳ್ಳೆಯದನ್ನು ಮಾಡಿ ಕೇಳಿಕೊಂಡು ವಿಶೇಷವಾಗಿ ನನಗೆ ಕೂಡ ಕೇಶವರೊಟ್ಟಿಗೆ ಒಂದು ಅವಕಾಶ ನನಗೆ ಕೂಡ ಸಿಕ್ಕಿದೆ. ಬಹುಶಃ ಅದು ಕೂಡ ನನ್ನ ಜೀವನದ ಒಂದು ಪುಣ್ಯ ಅಂತ ನಾನು ಭಾವಿಸಿಕೊಂಡು ನನ್ನ ಮಾತು ಕೊನೆಗೊಳಿಸ್ತೇನೆ.
ಕೇಶವರ ಜೀವನ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತನ್ನು ನನ್ನ ಪ್ರಥಮ ಅಭಿನಂದನೆ. ಅವರೆಲ್ಲರೂ ಎಲ್ಲರೂ ದೊಡ್ಡ ದೊಡ್ಡ ಕಾರ್ಬಾರ್ ಮಾಡ್ತಾರೆ, ತುಂಬ ಸಾವಿರಗಟ್ಟಲೆ ಉದ್ಯೋಗ ಕೊಟ್ಟು ಸಾಕ್ತಾರೆ. ಅದಕ್ಕೂ ಕೇಶವರಿಗೆ ಮತ್ತು ಒಂದು ವಿಶೇಷ ಬದಲಾವಣೆ ಅಂತ ಹೇಳಿದರೆ ಅವರ ಮನೆಗೆ 2ನೇ ಸ್ಥಾನ, ಮಗ ಹೆಂಡತಿಗೆ 1ನೇ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದಾರೆ. ನಾನು ಅವರನ್ನು ಹೇಳೋದಂತ ನಮ್ಮನ್ನೆಲ್ಲ ಬದುಕಿಸಬೇಕು, ನಮ್ಮನ್ನು ಮುಂದೆ ಕೊಂಡೋಗ್ಬೇಕಾದ್ರೆ ಅದು ನಮ್ಮ ಎಂಪ್ಲಾಯೀಸ್ ಕೆಲಸಗಾರ ಅವರನ್ನು ಭಾರಿ ಪ್ರೀತಿಯಿಂದ ತನ್ನ ಮನೆಯ ಒಡ ಹುಟ್ಟಿದ ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ಇದಕ್ಕಾಗಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಅದರ ಪಾಲು ಪೂರ್ತಿ ನಿಮಗೆ ಸಾಲ್ತದೆ. ಅದರಲ್ಲಿ ಏನೊಂದು ಒಂದು ವ್ಯವಸ್ಥೆಯನ್ನು ಮಾಡಿ ಎಂಪ್ಲಾಯೀಸನ್ನು ಮಕ್ಕಳಾಗಿ ಸಿಗುವಂಥ ಮಾಡುವಂಥ ಅಪರೂಪ ವ್ಯಕ್ತಿ ಅಂದರೆ ಕೇಶವರು. 2ನೇದು ಕೇಶವರಿಗೆ ಇವತ್ತು ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ. ನನ್ನೊಂದು ಆಸೆ, ನಾನು ಯಾವಾಗಲೂ ಬೇಜಾರು ಸ್ವಾಮಿಯವರಿಗೆ ಶುರುವಾಗಿ ಹೇಳ್ತಿದ್ದೆ, ರಾಮಲಿಂಗಕ್ಕೆ ಯಾವತ್ತಾದರೂ ಒಂದು ಹೆಸರು ಬರ್ತದೆ, ಒಂದು ಪ್ರಪಂಚದ ವ್ಯಕ್ತಿ ಅಂತ ಹೇಳಿದ್ರು. ಇವತ್ತು ಕರ್ಮಭೂಮಿಯನ್ನಾಗಿ ಕೇಶವರು ಪುತ್ತೂರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪುತ್ತೂರನ್ನು ಒಂದು ಪ್ರಪಂಚದಲ್ಲಿ ತೋರಿಸುವಂಥ ವ್ಯಕ್ತಿ ಆಗ್ತಾರೆ ಅಂತ ನಾನು ಹೃದಯ ಮುಟ್ಟಿ ಹೇಳ್ತೇನೆ. ನಾನು ಯಾಕೆಂದರೆ ಈ ಪ್ರಶಸ್ತಿ ಜಿಲ್ಲೆಗೆ ನಿಲ್ಲಬಾರ್ದು, ರಾಜ್ಯಕ್ಕೆ ನಿಲ್ಲಬಾರ್ದು, ರಾಷ್ಟ್ರ ಮಟ್ಟದಲ್ಲಿ ಪಡೆಯುವಂಥ ಯೋಗ್ಯತೆ ಸಾಮರ್ಥ್ಯ ಇದೆ. ಖಂಡಿತ ಅವರಿಗೆ ಸಿಗ್ತದೆ, ಸಿಗಲಿ ಅಂತೇಳಿ ನಾನು ಕೇಶವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಅವರ 3ನೇದು ಅವರೊಂದು ರೀತಿಯಲ್ಲಿ ಸಮಾಜಮುಖಿ. ಅವರು ಎಲ್ಲಿ ಹೋದರೂ ಅವರಿಗೆ ಆತ್ಮೀಯರಂತ ಇದ್ದರೆ ಅವರು ಯಾವ ಕಾರ್ಯಕ್ರಮಗಳಲ್ಲಿದ್ದು ಅವರಿಗೆ ಅದನ್ನು ಗುರುತಿಸಿ ಅದರಲ್ಲಿ ಲೋಪದೋಷಗಳನ್ನು ತಿದ್ದಿ ಅದು ಸರಿಯಾಗಬೇಕು ಅಂತ ಹೇಳುವಂಥ ವ್ಯಕ್ತಿಗಳು ಯಾರು ಇರುತ್ತೆ, ಇಲ್ಲಿ ವೇದಿಕೆ ಸಿಗ್ತದೆ ಅಂತ ಕಾಯ್ತಾ ಇರ್ತಾರೆ, ಅಲ್ಲಿಂದ ಹೋಗ್ತಾರೆ. ನಾನು ಅದನ್ನು ಪ್ರಥಮವಾಗಿ ಇವರು ನನಗೆ ಸಂಪರ್ಕ ಸಿಕ್ಕಿದ್ದು ಬಿಳಿನೆಲೆಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದ್ದೆ. ಆವಾಗ ಅವರ ನಿಜ ರೂಪ ಗೊತ್ತಾಗ ನಮಗೆಲ್ಲರಿಗೆ ನಾನು ಸತ್ಯ ಹೇಳ್ತೇನೆ, ನನಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲಿಲ್ಲ ಒಂದು. ಈಗ ಅವರು ಅವರ ಮನೆಯವರು ನನ್ನ ಮನೆಯವರು, ನಾವು ಅವರು ನಮ್ಮ ಮನೆಯಲ್ಲಿ ಭೇದ ಇಲ್ಲದಾಗಿ ಬೆಳೀತಾ ಇದ್ದೇವೆ. ಕೇಶವರೇ, ನೀವು ಈ ಪುತ್ತೂರನ್ನು ಒಂದು ಬ್ಯಾಂಗ್ಳೂರಲ್ಲ, ಪುತ್ತೂರನ್ನು ನೀವು ರಾಷ್ಟ್ರ ಮಟ್ಟದಲ್ಲಿ ಡೆಲ್ಲಿಯ ಸ್ಥಾನ ಸಿಗಬೇಕು ಅಂತ ಸಾಮರ್ಥ್ಯ ನಿಮ್ಮಲ್ಲಿದೆ, ಇಲ್ಲಿ ಜನರಲ್ಲಿದೆ. ಎಲ್ಲರೂ ಅವರು ಯಾವ ನಿರೀಕ್ಷೆಯನ್ನು ಮಾಡ್ತಾ ಇಲ್ಲ ಈ ಕೆಲಸಗಳನ್ನೆಲ್ಲ. ಅದರಿಂದಾಗಿ ಇದು ಒಂದು ವಿಶೇಷ ಸ್ಥಾನ ಸಿಗಲಿ ಅಂತ ಮಹಾಲಿಂಗೇಶ್ವರನ ಪ್ರಾರ್ಥಿಸ್ತಾ ಇದ್ದೇವೆ. ಅದು ಕೇಶವರ ಮೂಲಕ ಆಗಲಿ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಬುದ್ಧವರಾದರೆ ಸಾಮಾನ್ಯ ಕೇಶವರ ಸ್ಥಾನದಲ್ಲಿ ಇರುವವರು ಇಲ್ಲಿ ಮನೆಯಲ್ಲಿ ಮುಂದೆ ಏನೋ ಮಾಡ್ತಾ ಇದ್ರು. ಅವರು ಎಷ್ಟೋ ಕುಟುಂಬಗಳನ್ನು ಉದ್ಧಾರ ಮಾಡಿದ್ದಾರೆ. ಎಲ್ರಿಗೊಂದು ಪ್ರೋತ್ಸಾಹ ಚಿಲುಮೆ. ಕೇಶವರೇ, ಈ ಪ್ರಶಸ್ತಿಗೆ ಎಲ್ಲಿಯೂ ನಿಲ್ಲುವುದಿಲ್ಲ. ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಖಂಡಿಸಿ ಹಲ್ಬೇಕು, ಅದು ನನ್ನ ಆಸೆ. ನಮ್ಮೆಲ್ಲರೂ ಇದೆಲ್ಲ ಕುಟುಂಬ ಭಾರಿ ಆತ್ಮೀಯರೇ ಇದ್ದೇವೆ. ಯಾರು ಕರ್ತು ಬಂದವರ ನನಗೆ ನೀವು ಹೇಳಲಿಲ್ಲ ಅಥವಾ ನಿಮ್ಮ ಮುಖಂಡ ನಮ್ಮ PT ಮಾಸ್ಟರ್ ಅವರು ಸಮೇತ ಹೇಳಲಿಲ್ಲ, ಗೊತ್ತಾಗಿ ಬಂದೆ. ನಾನು ಹೇಳ್ತಾ ಇದ್ದೀನಿ, ತುಂಬ ಸಂತೋಷವಾಗಿದೆ. ಈ ಪ್ರಾಯದಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುವುದು ಅಂತ ಹೇಳಿದರೆ ಅದು ನನಗೆ ಇನ್ನೊಂದು 2 ವರ್ಷ ಹೆಚ್ಚು ಅವಕಾಶ ಸಿಗ್ತದೆ, ಅಷ್ಟು ಸಂತೋಷ ಪಡ್ತೇನೆ. ಅಂತ ಸಂತೋಷ ಕೇಶವರ ಮೂಲಕ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ನಾವು ಪ್ರತಿಷ್ಠಾನದಿಂದ ಈ ಪ್ರಶಸ್ತಿ ಕೊಡಬೇಕೆಂತ ಯೋಚನೆ ಮಾಡಿದಾಗ ನಮ್ಮ ಕಲ್ಪನೆ ಇವತ್ತು ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಡೋದಲ್ಲ, ಯಾರು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಅವರು ಸಮಾಜಕ್ಕೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕಲ್ಪನೆ ಇತ್ತು. ಈ ಪ್ರಶಸ್ತಿ ಕೊಡಲಿಕ್ಕೆ ನಾವು ತುಂಬ ಜನರ ಬಗ್ಗೆ ಯೋಚನೆ ಮಾಡಿದ್ವಿ. ಪ್ರತಿಷ್ಠಾನದಲ್ಲಿ ಒಂದು ಪದ್ಧತಿ ಇದೆ. ಏನು ಅಂತಂದರೆ, ಪ್ರತಿಷ್ಠಾನದವರು ಒಂದಷ್ಟು ವ್ಯಕ್ತಿತ್ವಗಳನ್ನು ಹುಡುಕಿ ಅದನ್ನು ಕೊಡಬೇಕು. ಅದನ್ನು ಫೈನಲ್ ಮಾಡೋದು ಯಾರು ಅಂತಂದ್ರೆ ಆಯ್ಕೆ ಸಮಿತಿ ಸ್ವಲ್ಪ ಮಾಡ್ತೀವಿ. ಆ ಆಯ್ಕೆ ಸಮಿತಿಯಲ್ಲಿ ನಮ್ಮ ಪ್ರಮುಖರು ಯಾರು ಕೂಡ ತಲೆ ಹಾಕ್ತಾರೋ ಫೈನಲ್ ಮಾಡಿದ್ದನ್ನೇ ಮಾಡಬೇಕಂತ ಇತ್ತು. ನಾವು ಕಳೆದ ವರ್ಷ ಈ ಪ್ರಶಸ್ತಿಗೆ
ನಾನು ಹಾಗೆ ಸರ್ ಹತ್ರ ಕೇಳ್ಕೊಂಡು ಪ್ರೊಫೈಲ್ ಕೇಳಿದ್ವಿ. ಪ್ರೊಫೈಲ್ ರೆಡಿ ಮಾಡುವಾಗ ನಾವು ಅರ್ಜೆಂಟ್ ಅಂತ ನಾನು ಮಾಡ್ತಿದ್ದೆ, ನಮ್ಮ ಮನೆ ಕ್ಷಣದಲ್ಲಿ ನಾನು ಆ್ಯಕ್ಚುಲಿ ಅಟೆಂಡ್ ಮಾಡಿದ್ದೆ. ಸರ್ ಕೂಡ ಪ್ರಯತ್ನ ಮಾಡಿ ನಾನು ನನಗೆ ಬರುವಾಗ ನೋಡುವ ಸಾಯಿತು. ಅಷ್ಟೊತ್ತಿಗೆ ಕಳೆದ ವರ್ಷದ ಪ್ರೊಸೆಸ್ ಮುಂದೆ ಹೋಗಿತ್ತು, ಹಾಗಾಗಿ ಆಗಿತ್ತು. ಈ ಸಲ ನಮ್ಮದು ಪ್ರಕ್ರಿಯೆ ಮಾಡಬೇಕಿದ್ರೆ ಕರಾವಳಿ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಸೇರಿ 3 ಜನಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ. ಆ ನಂತರ ಬದಲಾದ ಪರಿಸ್ಥಿತಿಯಲ್ಲಿ ಅವಾಗ 30 ಜನಕ್ಕೆ ಕೊಡಬೇಕು ಅಂತಿತ್ತು. ಆಮೇಲೆ 15ಕ್ಕೆ ಬಂತು ರಾಜ್ಯ ಪ್ರಶಸ್ತಿಗಳು. ಸೊ ನಮಗೆ ಹೇಳಿದ್ರು, ನಿಮಗೆ 2 ಅಥವಾ 1 ಕೊಡೋದು, ಏನು ಮಾಡೋದು. ನಾವು ವಾಸ್ತವಕ್ಕೆ ಉಡುಪಿಯಿಂದ ನಮಗೆ ಇದ್ರೂ ಕೂಡ ನಾವು ದಕ್ಷಿಣ ಕನ್ನಡದಿಂದ 3 ಜನ ಬಂದ ಕಳಿಸಿದ್ವಿ. ಅಷ್ಟೊತ್ತಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲಿ ಅಧ್ಯಕ್ಷೆಯಾಗಿರ್ತಕ್ಕಂಥ ಮಣಿಪಾಲದ ರಶ್ಮಿ ಸಾವಂತ್ ಅವರನ್ನ ನಾವು ಫೈನಲ್ ಮಾಡಿದ್ವಿ. ಹಾಗಾಗಿ ಇನ್ನೊಬ್ರು ಯಾರು ಅಂತ ಹೇಳಿದ್ವಿ. ಹಾಗಾಗಿ ನಾವು ನಮಗೆ ಇದ್ದಂಥ 3 ಜನ ಯಾರು ಯೋಚನೆ ಮಾಡಿದ್ವಿ. ಅದರಲ್ಲಿ ನಾವು ಮತ್ತೆ ಕೇಶವ ಸರ್ರನ್ನೇ ಆಯ್ಕೆ ಮಾಡಿದ್ವಿ. ಮಾಡಬೇಕಿದ್ರು ಕೂಡ ನಮ್ಮ ಮಧ್ಯೆ ಕೂಡ ಡಿಬೇಟ್ ಆಗಿತ್ತು, ಯಾರನ್ನು ಮಾಡೋದು, ಅವ್ರನ್ನು ಮಾಡೋದು, ಇವರನ್ನು ಮಾಡೋದು. 2 ಕಾರಣ. ಒಂದು, ನಮ್ಮ ಪ್ರತಿಷ್ಠಾನದ ಯೋಚನೆ ಏನೇನೋ ಆ ಕಾರಣದಿಂದ ಕೇಶವ ಸರೇ ಮುಂದೆ. ಆದರೆ ನಮ್ಮ ಪ್ರತಿಷ್ಠಾನ ಈ ಜಿಲ್ಲೆಗೆ, ಈ ಕರಾವಳಿ ಭಾಗಕ್ಕೆ ಈ ಸಲ ನಾವು ಬರ್ತಾ ಇದ್ದೇವೆ. ನಾವು ಆಗುವಾಗ ನಮ್ಮ ಪ್ರತಿಷ್ಠಾನವನ್ನು ನಾವು ಲಾಂಚ್ ಮಾಡ್ಕೊಳ್ಬೇಕು ಹೇಗೆ ಅಂತ ಒಂದು ಪ್ರಶ್ನೆ ಇತ್ತು. ಆವಾಗ ಇನ್ಯಾರಿಗೆ ಕೊಡಬೇಕು ಅಂತ ಇತ್ತು ಪ್ರಶ್ನೆ. ಆವಾಗ ನಾನು ಕೇಸಲ್ಲಿ ನಾವೇನೋ ಪ್ರಮುಖ ಇದ್ದೀವಿ, ನಾವೆಲ್ಲರೂ ಸೇರಿಕೊಂಡು ನಾವು ಕೇಶವಮ್ಮಯವರನ್ನೇ ಆಯ್ಕೆ ಮಾಡಿದ್ವಿ. ಸೀತಾರಾಮ್ ಸರ್ ಇದ್ದಾರೆ. ಸ್ಟೂಡೆಂಟ್ ಆನ್ಸರ್ ಶೀಟ್ ಬರೆದ ಮೇಲೆ ವ್ಯಾಲ್ಯೂಯೇಷನ್ ಮಾಡಬೇಕಿದ್ರೆ ಮುಂದೆ ಅವ್ರು ಏನು ಬರ್ತಿರೋದು ಅದಕ್ಕೆ ಮಾರ್ಕ್ ಕೊಡ್ತಾರೆ. ಅದರ ಪ್ರಶಸ್ತಿಗಳಿಗೆ ಎಷ್ಟು ಮಾರ್ಕು ಅನ್ನೋದು ಪ್ರಶಸ್ತಿ ಕೊಟ್ಟ ಮೇಲೆ ಕೊಟ್ಟವ್ರಿಗೆ ಗೊತ್ತಾಗುತ್ತೆ. ಬಹುಶಃ ಆ ದೃಷ್ಟಿಯಿಂದ ನಾವು ರೈಟ್ ಅನ್ನೋದನ್ನು ಮಾಡಿದ್ವಿ. ಅದಕ್ಕೋಸ್ಕರ ಸಂಸ್ಥೆಯವರಿಗೆ ಈ ಸೇರಿರ್ತಕ್ಕಂಥ ಅವರ ಎಲ್ಲ ಬಡವರಿಗೆ ಪ್ರತಿಷ್ಠಾನದ ಕಡೆಯಿಂದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೀನಿ. ನಾನು ಹೇಳಿದ ಹಾಗೆ ನನಗೆ ಕೇಶವಣ್ಣ ಯಾರು ಅಂತ ಗೊತ್ತಿಲ್ಲ. ನಾನು ಮೀಡಿಯಾದಲ್ಲಿ ತಿಳ್ಕೊಂಡಿದ್ದೆ ಅಥವಾ ಯಾರು ಮೀಡಿಯಾದಲ್ಲಿ ತಿಳ್ಕೊಂಡಿದ್ದೆ. ಆದರೆ ವಾಸ್ತವದಲ್ಲಿ ಕೇಶವಣ್ಣ ಯಾರು ಅಂತ ನನಗೆ ಗೊತ್ತಾಗಿರೋದು ಆರ್.ಕೆ. ಸರ್ ಒಬ್ಬರೇ ಕಾರಣ. ಆದರೆ ಆರ್.ಕೆ. ಸರ್ದು ಒಂದು ಸ್ವಭಾವ ಇದೆ, ಏನು ಅಂತಂದರೆ ಅವ್ರು ನನ್ನಲ್ಲಾದರೂ ಯಾರಲ್ಲಾದರೂ ಕೆಟ್ಟದ್ದು ಅಂತಂದರೆ ಕೆಟ್ಟದ್ದು ಅಂತ ಹೇಳ್ತಾರೆ, ಒಳ್ಳೇದು ಅಂತಂದರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಆರ್.ಕೆ. ಸರ್ ಹೇಳಿದ್ದು ಅವ್ರ ಫ್ರೆಂಡ್ ಅನ್ನೋ ಕಾರಣಕ್ಕೆ, ಅವ್ರ ಆತ್ಮೀಯರನ್ನೋ ಕಾರಣಕ್ಕೆ ಅಲ್ಲ ಅಂತ ಭಾವಿಸಿ ನಾನು ಅವ್ರು ಹೇಳಿದ್ದನ್ನು ಸಮಾಜದ ಭಾವನೆ ಅಂತ ಹೇಳಿ ನಾವು ಪ್ರತಿಷ್ಠಾನದ ಸ್ವೀಕಾರ ಮಾಡಿದ್ವಿ. ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಆರ್.ಕೆ. ಸರಿಗೆ ಕೂಡ ಪ್ರತಿಷ್ಠಾನದ ಕಡೆಯಿಂದ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ. ನಾನು ಆಚೆ ಹೇಳಿದೆ, ನಾವು ಪ್ರತಿಷ್ಠಾನದ ಉದ್ದೇಶ ಇರುವುದೇ ವ್ಯಕ್ತಿಗೆ ಪ್ರಶಸ್ತಿ ಕೊಡಬೇಕು ಅಂತಲ್ಲ, ಬದಲಾಗಿ ನಾವು ಕೊಟ್ಟಿರೋ ಪ್ರಶಸ್ತಿಯ ಕಾರಣಕ್ಕೆ ಸಮಾಜದಲ್ಲಿ ಈ ರೀತಿಯ ಒಳ್ಳೆ ಭಾವನೆಗಳು ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಿಂತ ಯಾರು ಈ ರೀತಿಯ ಸಂಸ್ಥೆ ಇರ್ಬೋದು, ಈ ರೀತಿಯ ನಾವೆಲ್ಲ ವಿಭಾಗಗಳಲ್ಲಿ ಕೊಡ್ತೀವಿ. ನಾವು ಆಯಾಯ ಕ್ಷೇತ್ರದಲ್ಲಿ ಈಗ ಬರ್ತಕ್ಕಂಥ ಯುವಕರು ಇದರೆಡೆಗೆ ಬರಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಮಾಡ್ಕೊಳ್ಳೋದು ಒಂದು. ಎರಡನೇದು ಕೇಶವಣ್ಣನ ವಿಷಯದಲ್ಲಿ ಹೇಳೋದಿದ್ರೆ, ನಮ್ಮ ಶಾರೀರಿಕವಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಸವಾಲುಗಳ ಮಧ್ಯೆ ಕೂಡ ನಾವು ಜೀವನವನ್ನು ಕೃಷ್ಣ ಹೇಳಿದಾಗ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜೀವನ ನಾಥೋ ಅತೀತ್ ನಾಥೋ ಭವಿಷ್ಯ ಫಲ ಈ ಜೀವನ ಅಂತೆ. ಅಂದರೆ ನಾವು ಈಗ ಬದುಕ್ತಕ್ಕಂಥ ಪ್ರತಿ ಕ್ಷಣವನ್ನ ಖುಷಿಯಿಂದ ಬದುಕಿದ್ರೆ ಜೀವನ ಖುಷಿ, ಬೇಜಾರದಿಂದ ಬದುಕೊಂಡ್ರೆ ಜೀವನ ಬೇಜಾರು. ಹಾಗಾಗಿ ಕೇಶವಣ್ಣ ಈ ವಿಚಾರದಲ್ಲಿ ಇಡೀ ಸಮಾಜಕ್ಕೆ ಈ ಕ್ಷಣವನ್ನು ಹೇಗೆ ಬದುಕಬೇಕು ಅನ್ನೋದನ್ನ ಜೀವಿಸಿ ತೋರಿಸಿದವರು. ಹಾಗಾಗಿ ಅವರ ಏನು ಸಮರ್ಪಣೆ ಇದೆ, ಅವರ ಕೃಷ್ಣ ಹೇಳಿರ್ತಕ್ಕಂಥ ಕರ್ಮ ಸಿದ್ಧಾಂತ ಏನಿದೆ ಅದಕ್ಕೆ ಸಿಕ್ಕಿರ್ತಕ್ಕಂಥ ಗೌರವ ಅಂತ ಭಾವಿಸ್ತೀನಿ. ಸಂಸ್ಥೆ ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ತೀನಿ. ನಾನು ಹಾಗೆ ಹೇಳಿದೆ, ಪ್ರತಿಷ್ಠಾನ ಪ್ರಶಸ್ತಿ ಸರಿಯಾದವರಿಗೆ ಸೇರಿದೆ ಅಂತ ಭಾವಿಸ್ತೀನಿ. ನಾನು ಆ ಸತ್ಯ ಏನಿದೆ ಆ ಸತ್ಯವನ್ನ ನೀವೆಲ್ಲರೂ ಕೂಡ ಅವ್ರ ಜೊತೆ ಸೇರಿಕೊಂಡು ಈ ಸಂಸ್ಥೆಯನ್ನ, ಈ ಸಮಾಜವನ್ನ ಚೆನ್ನಾಗಿ ಕಟ್ಟಿದಾಗ ಅದು ಮತ್ತೆ ಅದು ಸಾಬೀತಾಗ್ತದೆ ಅಂತೇಳಿ ಭಾವಿಸಿ ಅದಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಒಂದೇ ಮಾತು ಮುಗಿಸಿ. ಮೊದಲಾಗಿ ಚೇತನ್ ಅವರು ಹೇಳಬೇಕು ಒಂದು ಕರೆಕ್ಷನ್, ಇದು ನನ್ನ ಖಂಡಿತ ಯತೀಶ್ವರ್ ನಾವು ಕೇಶವಣ್ಣ ಬಗ್ಗೆ ಆಗ ನಾವಲ್ಲ ಎಲ್ಲರೂ ಮಾತಾಡೋದಂಥದ್ದು.
ಕೇಶವಣ್ಣ ಒಬ್ಬ ಪುತ್ತೂರಿನವರೆಲ್ಲ ಮಾತಾಡುವಂಥ ವ್ಯಕ್ತಿ. ನಾವು ಕೂಡ ಹಾಗೆ ಕೇಶವಣ್ಣ ಬಗ್ಗೆ ಮಾತಾಡುವಂಥದ್ದಿದೆ. ಅವ್ರ ಪ್ರಶಸ್ತಿ ವಿಚಾರ ಬಂದಾಗ ನನಗೆ ಕೇಶವಣ್ಣನ ಒಂದು ಪ್ರೊಫೈಲ್ ಕೊಡಿಸಬೇಕು, ನನಗೆ ಕಾಂಟ್ಯಾಕ್ಟ್ ಇರೋ ಕಾರಣ ಅಂತ ಹೇಳಿದ್ರು. ಹಾಗೆ ಆ ಕೆಲಸವನ್ನು ನಾನು ಕೇಶವನಿಗೆ ಹೇಳಿದೆ, ಮತ್ತೆ ಅವರವರೇ ಮಾಡಿಕೊಡು. ನಾನು ಮತ್ತೆ ಸೇರಿಲ್ಲ, ನಾನು ಒಂದೇ ಸರ್ತಿ ಈ ವಿಷಯದಲ್ಲಿ ಸೇರಿದೆ. ಹಾಗೆ ನನ್ನ ರೆಕಮೆಂಡೇಶನ್ ಖಂಡಿತ ಅಲ್ಲ, ಇನ್ನು ಆಕೆ ಕೊಟ್ಟರೆ ರೆಕಮೆಂಡೇಶನ್ ಡೈರೆಕ್ಟರ್ ಆ ಥರ ಹೇಳಿಬಿಟ್ಟು ತಿಳ್ಕೊಳ್ಬಿಟ್ಟು ಖಂಡಿತ ಅಲ್ಲ. ಪ್ರತಿಷ್ಠಾನದವರು ಅವರನ್ನು ಗಮನಿಸಿದ್ದಾರೆ, ಅರ್ಹವಾಗಿ ಅವರಿಗೆ ಅನಿಸಿಕೆ. ಅದರಲ್ಲಿ ಇದರ ಮೇಲೆ ಏನಿಲ್ಲ. ಇದೊಂದು ನಾನು ಮೊದಲೇ ಹೇಳಬೇಕಾದ. ಆಮೇಲೆ ಕೇಶವನಿಗೆ ಯಾಕೆ ಪ್ರಶಸ್ತಿ ಅಂತ ಹೇಳಿ ತುಂಬ ನಾವು ಮಾತಾಡಿದ್ದೇವೆ. ನಾನು ಇದನ್ನು ಹೇಳೋದು ಸರಿ ತಪ್ಪ ಅಂತ ಗೊತ್ತಿಲ್ಲ. ನಾನು ಹೇಳುವುದನ್ನು ಅಂತ ಹೇಳಿ ಹೇಳ್ತೇನೆ. ನೀವು ಹೇಳಿದಾಗೆ ಅದು ನಾನು ಹೇಳುವುದನ್ನು ನಾನು ಹೇಳುವುದೇ. ಹಾಗೆ ನನಗೆ ಕೇಶವನ ಒಂದು ಅವಕಾಶ ಕೊಟ್ಟಿದ್ದೆ. ಅವರ ಬಿಸ್ನೆಸ್ ಟೂರ್ನಲ್ಲಿ ನಾನು 3 ದಿನ ಅವರೊಟ್ಟಿಗೆ ಇದ್ದೆ. ಅನಂತಪುರಕ್ಕೆ, ಬೆಂಗಳೂರಿಗೆ, ಬ್ಯಾಂಗ್ಳೂರಿಗೆಲ್ಲ ನಾವೆಲ್ಲ ಹೋದದ್ದು. ಹಾಗೆ ಗಾಂಧಿನಗರದಲ್ಲಿ, ಬೆಂಗಳೂರಿನಲ್ಲಿ ನಮ್ಮ DSP ಆಫೀಸ್ ಮತ್ತು ನಮ್ಮ ಹೋಟೆಲ್ನ ನಡುವಿನಲ್ಲಿ ಸ್ವಲ್ಪ ದೂರ. ಹಾಗೆ ನಡ್ಕೊಂಡು ಹೋಗುವಾಗ ಒಂದು ಹೇಳಿದ್ದೇನೆಲ್ಲ ಗೊತ್ತಿಲ್ಲ. ಈ ಒಂದು ಕಡೆ ಈ ಬೇರೆ ಹಣ್ಣಿದ್ದು ಗಾಡಿ ರೋಡಿಂದ ಆಚೆಗೆ ನಾನು ಕೇಶವಣ್ಣ ಹತ್ರ ನೀವು ದಿಲ್ಲಿ ನೋಡಲಿಕ್ಕೆ ಎರಡು ನಾನು ಎಡ್ಕೊಂಡು ಬರ್ತೇನೆ, ನನಗೆ ನಿಮಗೆ ಆಗಿರುತ್ತೆ. ನಾನು ರೋಡ್ ಮಾಡಿ ಆ ಕಡೆ ಹೋದೆ. ನಾನು ವಾಪಸ್ ಬರುವಾಗ ಕೇಶವಣ್ಣನಿಗಿಂತ ಹೆಚ್ಚು ಕಡಿಮೆ 4-5 ವರ್ಷ ಕಡಿಮೆ ಪ್ರಾಯ ಒಬ್ಬ ಕೇಶವಣ್ಣಂದೇ ಸಮಸ್ಯೆ ಇರುವಂಥ, ಅದೇ ರೀತಿ ಸಮಸ್ಯೆ ಇರುವಂಥ ಒಬ್ಬ ವ್ಯಕ್ತಿ ಅವರನ್ನು ನಿಂತು ನನಗೆ ಒಂದು 5 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದೆ. ಅಂದರೆ ಕೇಶವಣ್ಣ ಎಷ್ಟು ಡಿಫ್ರೆಂಟ್ ಅಂತ ಹೇಳುವಂಥದ್ದು ನನಗೆ ಭಾರಿ ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇದೆ. ಅಂದರೆ ಈ ನ್ಯೂನತೆ ಇದ್ದಾಗ ಕಂಪ್ಲೀಟ್ ನಾನೇನು ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬಾರದೆ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಕೊಂಡು ಇವತ್ತು ಕೇಶವನ ಹತ್ರ ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲದ ಹತ್ತಾರ ಇದೆ. ಅವತ್ತು ನಮ್ಮಲ್ಲಿ ಇರುವುದು ಅವರ ಹತ್ರ ಒಂದು ಮಾತ್ರ ಇಲ್ಲ, ನಮ್ಮಲ್ಲಿ ಇಲ್ಲದ ಅವರ ಹತ್ರ ಹತ್ತಾರ ಇದೆ. ಬಿಸ್ನೆಸ್ನ ವಿಚಾರಕ್ಕೆ ಬರುವಾಗ ಕೇಶವನ ಮೀಟ್ ಮಾಡುವುದು ಆ ಚಾಣಾಕ್ಷತನ ಯಾರಿಲ್ಲ. ಪರ್ಸನಲ್ ಕಮ್ಯುನಿಕೇಶನ್ ವಿಷಯ ಬರುವಾಗ ಕೀಳಿ ಯಾರೆಲ್ಲ ಇದ್ದಾರೆ, ಏನ್ ಕತೆ ಅಂತೇಳಿ ಹೋಗಿ ಅವ್ರಿಗೆ ಹೋಗಿ ಮಾತಾಡ್ಸೋದು ಯಾರೇ ಆ ಮಟ್ಟದ ಕಮ್ಯುನಿಕೇಶನ್ ಸ್ಕಿಲ್ ಅವರು ಬೆಳೆಸ್ಕೊಂಡಿದ್ದಾರೆ. ಸೊಸೈಟಿಯ ಬಗ್ಗೆ ಕನ್ಸರ್ನ್ ನಮಗೆಲ್ಲ ಇಲ್ಲದ ಲೆವೆಲಿನ ಕನ್ಸರ್ನ್ ಅವರಿಗೆ. ಸಮಾಜ ಹೀಗಿರಬೇಕು, ಊರು ಹೀಗಿರಬೇಕು, ಇದೆಲ್ಲ ಅವರು ಯೋಚನೆ ಮಾಡಬೇಕು. ಎಂಪ್ಲಾಯೀಸ್ ನಾನು ಕೂಡ ಒಬ್ಬ ಎಂಪ್ಲಾಯೀಸ್ ಅನ್ನು ಹೇಗೆ ನೋಡಿಕೊಳ್ಳೋದು ಅಂತ ಹೇಳಿ ನೋಡಿಕೊಳ್ಬೇಕು ಅಂತ ಹೇಳುವಂಥದ್ರಲ್ಲಿ ಅವರು ನಾವು ಅಲ್ಲಿ ಮಾತಾಡಲಿಕ್ಕೆ ಅಂದರೆ ನಮ್ಮ ಹತ್ರ ಇಲ್ಲದವರ ಹತ್ರ ಹಠ ಇದೆ. ಅದಕ್ಕಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ವ್ಯವಹಾರ ತುಂಬ ಜನಕ್ಕೆ ಹೊರಟಿಗೆ ನಾವು ಮಾಡಬೇಕಾದ್ರೆ ಕೇಶವನನ್ನು ನಾವು ಅವರೊಟ್ಟಿಗೆ ನಾವು ಇರಲೇಬೇಕಾದಂಥ ಅನಿವಾರ್ಯತೆ ನಮಗೆಲ್ಲ ಇದೆ. ಅದನ್ನು ನಾವು ಯಾವತ್ತೂ ಮರಿಬಾರದು. ಯಾಕೆಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬದುಕಬೇಕು, ನ್ಯಾಯಯುತವೇ ಬದುಕಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಅವರ ಸ್ವಾರ್ಥಕ್ಕೆ ಖಂಡಿತ ಅಲ್ಲ. ಅವರ ವೀಕ್ನೆಸ್ ಅದನ್ನು ಅವರ ಸ್ವಾರ್ಥಕ್ಕೆ ಕನ್ವರ್ಟ್ ಮಾಡಲಿಲ್ಲ. ಹೆಚ್ಚು ಸತ್ಯ ಆ ಥರ ಆಗ್ತದೆ. ಸಮಾಜದಲ್ಲಿ ತುಂಬ ಬೇಡಿಕೆಗಳು ಇರುವುದು ನನಗೆ ಇಲ್ಲ ಅಂತ ಹೇಳಿ ಅದನ್ನು ನನಗೆಲ್ಲ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಾತ್ರ ಇರ್ತದೆ ಅಂತ ಹೇಳ್ಬೋದು. ಎಲ್ಲರಿಗೂ ಆಗಬೇಕು ಅಂತ ಹೇಳುವಂಥದ್ದು ಉಳಿಯುವುದಿಲ್ಲ. ಇದ್ದವರಿಗೆ ಇಲ್ಲದವರಿಗೆ ಅಂತ ಒಂದು ಅದ್ಭುತ ವ್ಯಕ್ತಿಗೆ ನ್ಯಾಯಯುತವಾಗಿ ಇವತ್ತು ಒಂದು ಗೌರವ ಸಿಕ್ಕಿದೆ. ಇದು ಇಲ್ಲಿಗೆ ನಿಲ್ಲುವಂಥ ಗೌರವ ಆಗಲ್ಲ. ಈ ಗೌರವ ಹೇಳಿದಾಗೆ ಡೆಲ್ಲಿಯಿಂದ ಬರಬೇಕು ನನಗೆ, ಅಥವಾ ಅದಕ್ಕಿಂತ ಮುಂದೆಯಿಂದ ಬರಬೇಕು. ಅವರಿಗೆ ಆ ಅಗತ್ಯ ಇದೆ. ಮತ್ತು ನಮಗೆಲ್ಲ ಅವ್ರ ಜೊತೆಗೆ ನಿಂತು ಕೆಲಸ ಮಾಡಲೇಬೇಕಾದಂಥ ನಮಗೆ ನಮ್ಮ ಹಿರಿಯರನ್ನು ನಾವು ಹೇಳಿದಾಗೆ ಚಿನ್ನದ ಗುಲಾಬಿ, ಅದಕ್ಕೆ ನೀವು ಚಿನ್ನದ್ದೇ ಆದಮೇಲೆ ಮತ್ತೆ ಕರಗಲಿಕ್ಕೆ ಹೋಗ್ಲಿಕ್ಕೆ ಅನ್ಸೋದಿಲ್ಲ. ನಾವು ಅವರೊಟ್ಟಿಗೆ ನಾವಿದ್ದಷ್ಟು ಅವರೊಟ್ಟಿಗೆ ನಮಗೆ ಇರಲೇಬೇಕಾದಂಥ ಅನಿವಾರ್ಯತೆ ಖಂಡಿತ. ಅದಿಲ್ಲದಿದ್ದರೆ ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಭಾವನೆ ನಮಗೆಲ್ಲ ಬರಬೇಕು. ನಾವೆಲ್ಲ ಕೇಶವನೊಟ್ಟಿಗೆ ಇರಬೇಕು. ಅವರು ಏನೇನು ಮಾಡ್ತಾರೆ ಅದರೊಟ್ಟಿಗೆ ನಾವು ಗಟ್ಟಿಯಾಗಿ ನಿಂತು ಅವರಿಗೆ ಬೆನ್ನೆಲುಬಾಗಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆ ಬೇಡಿಕೆಯೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ದೇವರು ಕೇಶವನಿಗೆ ಅವರ
ಅಭಿಷೇಕ ಮಗ ಗಗನ್ ಅವರು ಕೂಡ ನಾನು ಮಾತು ಅವರ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರೊಟ್ಟಿಗೆ ಇದ್ದು ಇವತ್ತು ಕೇಶವಣ್ಣ ಯಾವುದೇ ನಡೆಯಲ್ಲಿ ಕೂಡ ಅವರಿಗೆ ಸಪೋರ್ಟ್ ಮಾಡಿ ಅವರ ಕೆಲಸದಲ್ಲಿ ಒಟ್ಟಿಗೆ ಇದ್ದು ಗೌರವ ಕೊಡ್ತಾ ಇರುವಂತಹ ಕುಟುಂಬಕ್ಕೆ ಖಂಡಿತವಾಗಿ ನಾವೆಲ್ಲ ಆಭಾರಿಯಾಗಿರಬೇಕು. ಯಾಕಂದ್ರೆ ಕೇಶವಣ್ಣ ಅವರ ಆಸ್ತಿ ಅಲ್ಲ, ನಮ್ಮೆಲ್ಲರ ಆಸ್ತಿ. ಅದರಿಂದ ನಾವು ಅವರಿಗೆ ಆಭಾರಿಯಾಗಿರಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಿ, ಎಂಪ್ಲಾಯ್ಸ್ ಕೂಡ ನಾನು ಸ್ವಯಂ ಸೇವಕರಲ್ಲಿ ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ, ನೀವೆಲ್ಲ ಸಂಬಳ ಕೊಡ್ತೀರಿ, ನಾವು ಊಟ ಮಾಡಬೇಕಂದ್ರೆ ನಾವು ದುಡ್ಡು ಬೇಕಿರಬೇಕಾದ್ರೆ ನೀವು ಮಾಡ್ತಾ ಇರೋದು ಸೇವೆ, ಅದ್ರಲ್ಲಿ ನನಗೇನು ಸಂಶಯ ಇಲ್ಲ. ಅದು ಹೀಗೆ ಮುಂದುವರಿಲಿ. ಪ್ರಶಸ್ತಿ ಆ ಧೈರ್ಯವನ್ನು ಹೇಗೆ ಸಂತೋಷಪಟ್ಟಿದ್ದೇನೋ ಅದಕ್ಕಿಂತಲೂ ಮಿಗಿಲಾಗಿ ಇಂದು ನನ್ನ ಸ್ವಾಗತ ಮಾಡುವಲ್ಲಿ ನಾನು ಸಂಭ್ರಮಿಸಿದ್ದೇನೆ, ತುಂಬ ಸಂತೋಷಪಟ್ಟಿದ್ದೇನೆ. ಅದಕ್ಕೆಲ್ಲ ಆಯೋಜನೆ ಮಾಡಿದಂಥ ನಿಮಗೆಲ್ಲರಿಗೂ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಶಸ್ತಿ ಕರುನಾಡಬೇಕು, ನಾಡಬೇಕು, ಕೆಂಪೇಗೌಡ ಪ್ರತಿಷ್ಠಾನದಿಂದ ನನಗೆ ಕೊಡಲ್ಪಟ್ಟಿದೆ. ಈ ಪ್ರಶಸ್ತಿ ಕೇಶವಮ್ಮನಿಗೆ ದೊರೆತಿದೆ. ಆದರೆ ಇದರ ಹಿಂದೆ ಒಂದು ಶಕ್ತಿ ನನಗೆ ಸಂಶೋಧನಾ ವಿಭಾಗದಲ್ಲಿ ಪ್ರಶಸ್ತಿ ಬಂದಿದೆ. ಅದನ್ನು ಮಾಡಿರುವಂಥದ್ದು ಅಂದರೆ ಕೃಷಿಕರ ಪರವಾಗಿ ನಾನು ಒಬ್ಬ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿ, ಜೀವನಕ್ಕಾಗಿ, ಆ ಜೀವನಕ್ಕೆ ಬೇಕಾಗಿ ಉದ್ಯೋಗವನ್ನು ಮಾಡಿ, ಉದ್ಯೋಗಕ್ಕಾಗಿ ಉದ್ಯಮವನ್ನು ನಡೆಸಿ, ಆ ಉದ್ಯಮದಲ್ಲಿ ಕೆಲವೊಂದು ಕೃಷಿಕರ ವಿಶೇಷ ಸಲಕರಣೆಗಳನ್ನು ನನ್ನದೇ ಯೋಚನೆಯಲ್ಲಿ ಆ ಯೋಚನೆಯ ಹಕ್ಕಿಗೆ ರೆಕ್ಕೆ ಪುಕ್ಕಗಳನ್ನು ನೀಡಿರುವವರು ನನ್ನ TSR. ಪ್ರಶಸ್ತಿಯನ್ನು ಮೊದಲಾಗಿ ನನ್ನ ತಂಡ TSR ಇವರಿಗೆ ಇದನ್ನು ಅರ್ಪಿಸ್ತಾ ಇದ್ದೇನೆ. ಈ ಪುರಸ್ಕಾರ ನನಗೆ ಒಬ್ಬನಿಗೆ ಬಂದಿರುವಂತದ್ದಲ್ಲ, ಸಾಧನೆ ಒಬ್ಬನಿಂದಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೊದಲೇ ನಾನು ಬ್ಲೈಂಡ್, ಆದ್ರೆ ನನ್ನ ಏನು ಯೋಚನೆ ಇದೆ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟು ನನ್ನ ತಂಡ ಅದನ್ನು ಎಷ್ಟಾಗಿ ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನನಗೆ ಬಂದಿರುವ ಆ ಪ್ರಶಸ್ತಿಯ ಸಾಕ್ಷಿ. ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಇದು ಈಗ ಪ್ರಶಸ್ತಿ ಆಗಿರ್ಬೋದು, ಆದ್ರೆ ಅತ್ಯಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದ್ರೆ ಇದು ಬರೀ ಹೊಗಳಿಕೆಗಾಗಿ ಅಲ್ಲ, ನೀವು ಇನ್ನೂ ಮಾಡಬೇಕು ಅಂತ ಹೇಳುವಂತ ಪ್ರೇರೇಪಣೆ ಕೊಡ್ಲಿಕ್ಕೆ ಬೇಕಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಸುಮ್ಮನೆ ಗುರುವಾಗಿಲ್ಲ, ಖಂಡಿತವಾಗಿ ಮಾಡಲೇಬೇಕು. ಹೊಸತನ ಅದು SRK ಆಗಿರ್ಬೇಕು. ಮೊದಲಿಗೆ ನನ್ನ ಎಲ್ಲ ಸಿಬ್ಬಂದಿ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೊಸತನವನ್ನು ಕಂಡುಕೊಂಡು ನಾವು ಈ ಸಮಾಜಕ್ಕೆ ಏನಾದರೂ, ಅದು ಕೃಷಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಹೊಸತನ್ನು ಮಾಡುವ ಅಂತ ಹೇಳುವಂತ ಒಂದು ಕರೆಯನ್ನು ಕೂಡ
ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ, ಅದಕ್ಕಾಗಿ ಸಂತೋಷ ಪಟ್ಟಿದ್ದೇನೆ. ಎಲ್ಲಿಗೆ ತಿಳಿದಿದೆ, ನಾನು ಹುಟ್ಟಿದ್ದು ಬೆಳೆದಲೆ, ಓದಿದ್ದು ಬೆಳೆದಲೆ, ವಾಸ್ತವ್ಯ ಎನ್ನುವುದು ಕೋಯಿಲ ಕಲಾಯಿನಲ್ಲಿ. ಆದರೆ ನನ್ನ ಕರ್ಮ ಭೂಮಿ ಪುತ್ತೂರು, ಕಾರ್ಯಕ್ಷೇತ್ರ ಪುತ್ತೂರು. ನನ್ನನ್ನು 99ರಿಂದ ಇಂದಿನವರೆಗೆ ಸುಮಾರು 27 ವರ್ಷಗಳ ಕಾಲ ನನ್ನನ್ನು ಬೆಳೆಸಿರುವಂತಹ ಈ ಪುತ್ತೂರು ಶ್ರೀ ಮಾಧವರ ಮಾಲಿಂಗೇಶ್ವರ ದೇವರಿಗೆ ಮೊದಲಾಗಿ ನಾನು ನಮನಗಳನ್ನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಈ ಕ್ಷೇತ್ರದಲ್ಲಿ, ಈ ಪುತ್ತೂರಿನಲ್ಲಿ ನನ್ನನ್ನು ಗಟ್ಟಿಯಾಗಿ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಲಿಂಗೇಶ್ವರ ದೇವರು ಹಾಗೂ ನನ್ನೆಲ್ಲ ಪುತ್ತೂರಿನ ಬಾಂಧವರು ಪ್ರತಿಯೊಬ್ಬರು ನನ್ನನ್ನು ಬೆಳೆಸಿದ್ದೀರಿ. ಈ ಪ್ರಶಸ್ತಿ ಬರಲಿಕ್ಕೆ ಕಾರಣ ನೀವು ಕೂಡ, ಈ ಪುತ್ತೂರಿನ ಜನತೆ. ಅದಕ್ಕಾಗಿ ಎಲ್ಲ ಪುತ್ತೂರಿನ ಜನತೆಗೆ ನಾನು ಶಿರವಾಗಿ ನಮಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮೆಲ್ಲ ಹಿರಿಯರು, ನನ್ನ ಆಪ್ತ ಹಿತೈಷಿಗಳು, ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ನಿಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಎಲ್ಲರ ಪ್ರೇರಣೆ ಮೇರೆಗೆ ನನ್ನನ್ನು ಎಲ್ಲೆಲ್ಲ ಮೋಟಿವೇಶನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿದೆ. ಎಲ್ಲ ಪ್ರತಿಯೊಂದು ಹಂತದಲ್ಲಿಯೂ ನನ್ನನ್ನು ಮುಂದಿಟ್ಟುಕೊಂಡು ನನ್ನಿಂದ ಇಂತಹ ಕೆಲಸ ಕಾರ್ಯಗಳನ್ನು ಆಗುವಂತೆ ಮಾಡಿಕೊಟ್ಟಿರುವ ಅಂತ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಜೊತೆಯಲ್ಲಿ ನನ್ನ ಒಡನಾಡಿಗಳಾಗಿ ಅನೇಕ ಗುರುಗಳು, ಮುಖ್ಯವಾಗಿ ನಾನು ಅವರನ್ನೇ ಪ್ರತಿ ಸಲ ಮುಂದಿಟ್ಟುಕೊಳ್ತಾ ಇದ್ದೇನೆ. ನನ್ನೆಲ್ಲ ಗುರುಗಳು, ಹಾಗೆಯೇ ನನ್ನೆಲ್ಲ ಆಪ್ತ ಮಿತ್ರರಿದ್ದೀರಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನ ನನ್ನ ಜವಾಬ್ದಾರಿ ಹೆಚ್ಚಿದೆ ಅಂತ ತಿಳ್ಕೊಳ್ತಾ, ಇಂತಹ ಒಂದು ಸಮಾಜದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವಂತಹ, ಅದಕ್ಕೆ ಪ್ರೇರಣೆಯನ್ನು ನೀಡಿರುವಂತ ಪ್ರತಿಯೊಬ್ಬರಿಗೂ, ಎಲ್ಲ ನಮ್ಮ ಕೃಷಿಕ ಕುಟುಂಬದವರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತಾ, ನನ್ನನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಲ್ಲಿವರೆಗೆ ನನ್ನ ಕರ್ಕೊಂಡು ಬಂದು ಸ್ವಾಗತ ಮಾಡಿ ನನ್ನನ್ನು ಗೌರವಿಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಂದಿಸ್ತಾ ಇದ್ದೇನೆ. ವಂದನೆಗಳು. ಮೊನ್ನೆ ಸುದ್ದಿ ಪೇಪರನ್ನ ಓದಿದಾಗ ಬಹಳಷ್ಟು ಖುಷಿಯಾಯಿತು. ಯಾಕೆಂದರೆ ಲೋಕೇಶ್ ಅದನ್ನು ಹಾಕಿದ್ರು, ಅನ್ನದಾತನಿಗೆ ಗೌರವಾರ್ಪಣೆ. ನಿಜವಾಗಿಯೂ ಬಹಳಷ್ಟು ಅರ್ಥಪೂರ್ಣವನ್ನು ಮಾತಾಡಬೇಕಾದ ನಮ್ಮೆಲ್ಲ ನನ್ನ ಕಾರ್ಮಿಕ ನೇತರ ಅನ್ನದಾತರು ಶ್ರೀಯುತ ಕೇಶವ ಅಮ್ಮಿಯವರು ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ಪಡೆದಿರುವಂಥದ್ದು ಬಹಳಷ್ಟು ನಮ್ಮೆಲ್ಲ ಆ ಒಂದು ವಿಷಯವನ್ನು ತಿಳಿದಾಗ ನಮ್ಮೆಲ್ಲ ಕಾರ್ಮಿಕರಿಗೆ ಬಹಳಷ್ಟು ಖುಷಿಯಾಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.